ಗುರುಕುಲೆ ಬೋಡಾರಂಜಿನ ವಿದ್ಯಾ ಬುದ್ಧಿ ಮಾತೆರೆಚ್ಚ ಇನಿಂತೆಂಚ ಭಂಗಬುದ್ದು ಮಲ್ತರ ಪ್ರತಿಷ್ಠಾಂಡ್ ನನ್ನ ಅಸಡ್ಡೆ ಆಲಸ್ಯ ಪರಿಯರದಲ್ಲಿ ನನಲಾತ್ ಗಂಭೀರವಾದ ಕ್ಷೇತ್ರ ದೇವರನ ಸಾನ್ನಿಧ್ಯ ಬೆಳಗಿಲಕ ಇನ್ನಿದ್ದೆಚ್ಚ ನನ್ನ ಹುಮ್ಮಸ್ಸು ನಮ್ಮ ಬೇಲೆ ಮಾಡ್ಕೊಂಡು ನಿನ್ನ ಯೋಗ್ಯತೆ ನಂಗೆ ಹುಮ್ಮಸ್ಸು ಬರುಡ್ಡ ದೇವರ ನಂಗೆ ಅಂಗಡಿದು ಕೊರಲ ಸಾಗಿ ಸರ್ಕಾರ ಸಪ್ಲೈ ಮಾಡ್ಕೊಟ್ಟಿಗೆ ನಂಗೆ ನಮನೆ ದೇವರ ಪ್ರಾರ್ಥನೆ ಮಾಡ್ಕೊಂಡು ಮುಂದುವರಿಯೋರು ಅಂತ ವಿಚಾರ ಅಂದು ಇಂಚ ಮಲ್ಪಣಂಚಿನ ಸೇವಾದಿವೇನು ನಾಗದೇವರೇ ಸಂತೋಷರು ಸ್ವೀಕಾರ ಮಾಡ್ಕೊಂಡು ಸೇರ್ದಿನಂಚಿನ ಭಕ್ತ ಕುಲಕೋಟಿ ಉದ್ಧಾರ ಮಾಡ್ಕೊಂಡು ಪ್ರತಿಷ್ಠಾಪನ ಮಾಡ್ತಾರೆ ಸುರೂಪ್ ನಮ್ಮ ಗ್ರಾಮ ದೇವರಿಗೆ ವಂದನೆ ಮಾಡ್ಕೊಂಡ ಆಗಣ ದೇವರೇ ವೈಯಕ್ತಿಕ ಈಗ ಗ್ರಾಮ ಮಾತ್ರ ವೈಯಕ್ತಿಕ ವಿಚಾರ ಭಕ್ತ ಜನಗಳಿಗೆ ಬರ್ತದೆ ಸೇವೆ ದೇವರು ಒಂದು ಗ್ರಾಮರಾಷ್ಟ್ರ ಪ್ರಾರ್ಥನೆ ದೇವರ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ ವಾಸುಕಿ ನಾಗರಾಜಾಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ
ಅಲ್ಲಿ ನಿಲ್ಲಿ ಬರ್ತೇನೆ. ವಶಕ್ಕೆ ಒಪ್ಪಿಸುವುದಿತ್ತರೆ ಅಂಚ ಈ ಪ್ರತಿಷ್ಠಾಪನದ ಕಾಲುಡು ಅಕಲಲ ಮಾತ ಇತೊರ್ತು ಬಂಗ ಹುಡ್ದು ಎಂಚನಾ ಮಾತ ಮಲ್ತೊಂದು ಬರ್ತೇರಿ ಅಂಚ ಸುಲಭ ಸಾಧ್ಯವಾದ ಮಲ್ಲ ವ್ಯವಸ್ಥೆಗೆ ಉಪ್ಪುನಗ ಬರಲು ಇಡೀ ಗ್ರಾಮ ಗೆಡ್ಡೆ ಹಾಕೊಂಡು ಸಂಕಲ್ಪದ ಈ ಒಂದು ನಿಗಲ ಕೈಗೆ ಒಪ್ಪಿಸಾದೇರಿ ಈ ಪೊರ್ತು ನಮ್ಮ ದೇವರ ಪ್ರಾರ್ಥನೆ ಮಲ್ಪುಣ ಅಕಲ ಸಮಾಜ ಬಾಂಧವ್ಯರಿಗಳ ಅಂಜನೆಯಿಂದ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನಿಗಲು ವ್ಯವಸ್ಥೆಯ ಮಾತ ಜಾತಿ ಬಾಂಧವ್ಯರಿಗೆ ಒಟ್ಟುಗು ಪಾಡೊಂದು ಇಂಚೊಂದು ಮಲ್ಲ ಧರ್ಮ ಕಾರ್ಯವು ಜತದಾರೆ ಅಪ್ಪ ನಮ್ಮ ದೇವರ್ಗ ಪ್ರತಿಷ್ಠಾಪನೆ ಕಾಲುಡು ದೇವರ ಪ್ರಾರ್ಥನೆ ಮಲ್ಪುಗ ಒಂಜಿ ದೇವರನ್ನು ಪ್ರತಿಷ್ಠಾಪನೆ ಜೋಕುಲೆಯನ್ನು ಪುಟ್ಟಾವಣು ಮಲ್ಲೆತ್ತು ಎಳೆದು ಬುಕ್ಕ ಕಾಲುಡು ಆರೋಗ್ಯ ಭಾಗ್ಯ ಜೋಕುಲಿಗೆ ಬುದ್ಧಿವಾದ ವಿದ್ಯಾ ತತ್ವ ಆದರ್ಶನ ಪಾಲಿಸಾವಣಿಂಚ ಮಲ್ಲಾನ ಅಂಚನೆ ದೇವರನಕಲಿಗೆ ನಮ್ಮ ಪ್ರತಿಷ್ಠಾಪನೆ ಮಲ್ಪುಡು ಮಲ್ಲೆತ್ತಿಗೆ ಪ್ರತಿಷ್ಠಾಪನೆ ಮಲ್ಪುಡು ಸಾದಿರು ಪಾಡಿನೊಂದು ಅವಗನಂದು ಅಪವಾದುಳು ಮಾತ ಬರಿಯರೆ ಬಲ್ಲಿ ಅದಕ್ಕೋಸ್ಕರ ದೇವರನ್ನು ಪ್ರತಿಷ್ಠಾಪನೆ ಮಲ್ಪೊಕ್ಕ ದಿನದ ಮೂಜಿ ಕೊಡ್ತಲ ಪೂಜೆ ನಡೆ ಪುನಃ ಕೊಡ್ತೀರ ತನು ಮನದ ಹಣು ಸಹಕಾರ ಕೊಡ್ತೀರ ಅಂಚಿನ ಭಕ್ತ ಕುಲಕೋಟಿನ ದೇವರು ಉದ್ಧಾರ ಮಂತದು ಈ ಜಾಗಡು ರಾಜಲಕ ಮೆರೆ ಒಂದು ನಾಗ ರಾಜೇಂದರಿಗೆ ಪುದರ್ ಉಲ್ಪ ಕುಂಡಲ ಎತ್ತರಡು ಕುಲು ನಂಚಿನ ವೀಲ ಸುತ್ತಲು ಪಾಡು ಹೆಡೆದೆರ್ತದು ಕುಲು ನಂಜಿನ ಸ್ವಾಮಿ ಅಂಚಿನ ತಾಲ್ನ ಮೆರೆ ಒಂದು ನಮಲ್ನಾ ಮಾತ ಮೆರೆಪಾ ಒಂದು ಮಾತಿರೆಗಳ ಆಯುಷ್ಯ ಆರೋಗ್ಯ ನಮ್ಮ ಜೋಕುಳು ಪರ್ಯಂತ ವಂಶ 7 ತಲೆಮಾರು ತಗಲ ನಾವಂಜ ಆ ದೇವರನ್ನ ಸೇವೆ ಮಲ್ಪುಣ ಯೋಗ ಭಾಗ್ಯ ಅನುಕೊಡ್ದು ಪ್ರತಿಷ್ಠದ ಎಂಚಿನ ಪುಣ್ಯಕರ್ಮಗಳುಂಡು ಐನು ಲೋಕವು ಪಣ್ಪೇರು ಲೋಕಾನುಗ್ರಹೇತ್ವರ್ಥಂ ಸ್ಥಿರೀ ಭವ ಸುಖಾಯನಃ ಒಂಜಿ ದೇವರನ್ನು ಪ್ರತಿಷ್ಠೆ ಮಲ್ತಂಡ ಲೋಕೋಗೆ ಸುಖಾಪುಣಿ ಎಂಚ ದೇವಣ್ಣನ ಅಂಡ ಇನ್ನಿದ ಜೀವನಡು ಬರ್ಸನೇನಂಕ ನಿಧಾನಗತಿದು ಬರ್ಪುಣಿಗೆ ಅಪನಗ ಒಂಜಿ ದೇವರನ್ನು ಪ್ರತಿಷ್ಠಾಪನೆ ಮಲ್ತಂಡ ಕಾಲೋಡು ಬರ್ಸವತ್ತು ನಾವು ರೋಗೋಗು ಕಾರಣಾಪುಣು ಕಾಲೇ ವರ್ಷರದು ಪರ್ಜನ್ಯ ಅಂದು ಪಣ್ಪೇರಿ ಕಾಲೋಡು ಲೋಕೋಗು ಗುಡಿತಿನ ರೀತಿರಿ ದೇವರಿ ವರ್ಷಧಾರೆಯನ್ನು ಕೊಡ್ದು ಮಲ್ಪುಣಂಜಿನ ಕೃಷಿ ಕರ್ಮಾದಿ ಉತ್ತಮ ರೀತಿಯ ಫಸಲನ್ನು ಕೊಡ್ದು ಇರ್ದಾವರ ಗ್ರಾಮ ರಾಜ್ಯದ ಕುರುಳುಡು ಸುಖಟು ಬದುಕಡಂಜಿನ ಯೋಗ್ಯನು ಆ ಸ್ವಾಮಿ ಅನುಗ್ರಹ ಮಲ್ಪುಡು ದೇಶೋ ಎಂ ಕ್ಷೋಭರಹಿತ ಗ್ರಾಮ ರಾಜ್ಯೋಡು ಬರ್ಪುಣ ಕ್ಷೋಭೆಳೆನು ಗಲಾಟೆಲೆಯನ್ನು ಕಮ್ಮಿ ಮಲ್ತದು ಮಾತೆರಿಗಳ ಸತ್ಪ್ರೇರಣೆಗೊಳ್ದು ಸಜ್ಜನ ಸಂತು ನಿರ್ಭಯಾ ಎಡ್ಡೆ ಜನಕುಲು ಏರ್ನಲ ಪೋಡಿಗೆ ಜಂದೆ ಭಗವಂತನ ಒಂಜಿ ಭಕ್ತಿ ಬಯುಟು ಬದುಕುಣಂಚಿನ ಯೋಗ್ಯತೆನು ನಾಗದೇವಿಯ ಅನುಗ್ರಹ ಮಂತ್ರ ನಡಪಡು ಬಂದು ಭಗವಂತನ ಭಕ್ತಿಗೆ ಪ್ರಾರ್ಥನೆ ಮಂತ್ರೋಣಿ ಸ್ವಾಮಿ ದೇವರೇ ಪಣ್ಣೆ ವಂದೇಹಂ ದೇವದೇವೇಶಂ ವಂದೇಹಂ ಚಿನ್ಮಯಾಕೃತಿಂ ವಂದೇಹಂ ದೇವದೇವೇಶಂ ವಂದೇಹಂ ಸದ್ಗುಣಾಕರಂ ನಾಗದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಕೆಲಸ ಮಾಡ್ಕೊಂಡು ಈಗಲೇ ದಾಲ ಅಂತ ಬರ್ತದೆ ದೊಡ್ಡ ಸಮಿತಿ ಆಡಲ್ಲ ಆ ದೇವರ ವಿಷಯ ದಾಲ ಕ್ಲೇಶ ವೇದಿಕೆ ಅವನಿಗೆ ಬಾರಿ ಪುರ್ರು ನಡಪದೆ ಇತ್ತೆ ಜೀರ್ಣೋದ್ಧಾರ ನೆಟ್ಲಂಕ ಬುದ್ದು ಬರ್ಕೊಂಡು ಆ ಟೈಮ್ ನಾಗೆ ತಿರುಗಿನಾಗ ಜಾಗಿ ಆ ಕೇಂದ್ರ ಜಾಗ್ರತೆ ಮಾಡಿಸಿಕೊಡ್ತೀವಿ ಇಲ್ಲಿ ದೇವದೇವರಿಗೆ ಕೂಡ ಸಹಕಾರ ಮಾಡ್ತಾರೆ ಐದು ಸಾಮಾನು ಪೂರ ನಾನು ಸಹಕಾರ ಕೊಡ್ತೀರಿ ಇದು ಪಕ್ಕ ಅಭಿವೃದ್ಧಿ ಅಂತೆ ಆ ನಾಲ್ಕು ದೇವರು ಸೇವೆ ಮತ್ತೊಂದು ಇದು ಮುಟ್ಟ ಇದು ಮಂಡ ಮಲ್ಪೈದ ನಾನು ಜೀರ್ಣೋದ್ಧಾರಣಕ್ಕೆ ಬುದ್ಧಿ ಕೊಡ್ತೀನಿ ನಾನು ಇಂಗ್ಲೇದ್ ಬೊಕ್ಕ ಏರಾಯ ಮುಂದೆ ಸಮಸ್ಯೆ ಏರು ಬಗೆಹರಿಸಿ ಅದೇ ಕೊಮ್ಮಿ ಎಂಕಲು ನಿಮಗೆ ಅಯ್ಯಪ್ಪ ಸ್ವಾಮಿ ವಿಮರ್ಶನದೊಂದು ಜೀರ್ಣೋದ್ಧಾರ ಜಪಣ ಜೀರ್ಣಗೊಳ್ತರು ನಾಗದೇವರನ ಅಭಯವಾಕ್ಯ ಜ್ಯೋತಿಷ್ಯ ಮುಖಾಂತರವಾದನ್ನೆಲ್ಲ ಆ ವ್ಯವಸ್ಥೆನೇ ಪ್ರಗತಿ ಸಮಿತಿಯ ವ್ಯವಸ್ಥೆ ಇತ್ತನ್ನ ಅಲ್ಲ ಏನು ಮೂಲ ವ್ಯವಸ್ಥೆ ಅಯ್ಯಪ್ಪ ದೇವರ ಸನ್ನಿಧಾನ ಇದಕ್ಕೆ ಸಂಬಂಧಪಟ್ಟಂತ ಜಾಗ ಇತ್ತಿನದ ಅವರ ಒಂದೇ ವ್ಯವಸ್ಥೆಯ ಗುಣ ತುಂಬಿ ಗ್ರಾಮ ರಾಜ್ಯದ ಒಗ್ಗಟ್ಟಾದ ಸೇರಿದು ಆ ಜೀರ್ಣೋದ್ಧಾರದ ಕೆಲಸ ಇಷ್ಟು ನಡೆದಂದು ಒಬ್ಬನ ವ್ಯವಸ್ಥೆನೇ ಮತ್ತೊಂದು ಚಾರಣೆ ಜ್ಯೋತಿಷ್ಯ ಮುಖಾಂತರವಾದ ದೇವರನ್ನ ಮಾರ್ಗದರ್ಶನ ವಿಶ್ವಾಸಂತಿ ಒಂದು ಅವರು ಇಂಚ ಮನೆಗ ಹಾನಿಯ ಬುಡಿದು ಕೊರಿದ್ದೇವೆ ಐದು ನಾಗದೇವರನ್ನೇ ಅక్కడ ಹನ್ನೆರಡು ಬಲ್ಲ ಕಡೆ ಸಿಂಹಾಸನದ ಕಟ್ಟಡ ಬೀಳಾದಿ ಇನ್ನು ಪೊರ್ಲು ಮಲ್ತದೆ ಐದು ಪೊರ್ಲು ದೂದು ಆ ವ್ಯವಸ್ಥೆಯನ್ನು ನಮ್ಮ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಆ ವ್ಯವಸ್ಥೆ ಬುಡಿದು ಕೊರುತ್ತಿದ್ದು ನನ್ನ ಮಿತ್ತಿಗೆ ಅಕಲು ಬೇತಾರೆ ನಮ್ಮ ಬೇತಾರೆ ನಮ್ಮ ಒಗ್ಗಟ್ಟು ಇನಿ ಮುಟ್ಲ ನಮ್ಮ ದೇವರನ್ನ ಕೆಲಸ ಮಾಡಿದ ನನ್ನ ಮಿತ್ರ ಸೂರ್ಯೇಂದ್ರವಾದ ಒಂದೇ ವ್ಯವಸ್ಥೆಯಲ್ಲಿ ಆ ಪೊರ್ಲು ಮಲ್ತೊಂದು ಆ ಕಾಲೋಡು ನಾಗದೇವರಿಗೆ ಆಪಣದ ಸಕಾಲದ ತರವನ್ನು ಮುಂದರು ತುಂಬ ನಾಳೆಗೆ ಇನಿಮಿಟ ಕುರಿಕರ ಕೊರತೆ ಚಂದ ಹೆಚ್ಚ ನಾಗದೇವರನ್ನು ನಮ್ಮ ನಾಳೆಗೆ ಈ ಜಾಗ ಇಂಗು ಕೊಟ್ಟು ಕಾನೂನು ಇದ್ದಾರೆ ನನ್ನ ಮಿತ್ತಿಗ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ ಸೇರಿಸಾ ಒಂದು ಅಯ್ಯಪ್ಪ ದೇವರ ಸೇವೆ ಅಜ್ಜನೇ ಆ ಕೊರಗಜ್ಜನ ಸೇವೆ
ನಾಗದೇವರನ್ನ ಶ್ರೀಮಂತ ಈ ಗ್ರಾಮ ನಮ್ಮೊಂದು ವರ್ಷ ಕೀರ್ತಿ ಬರಬಾರದು ಜಗನ ನಾಗದೇವರು ಪ್ರಸಾದ ರೂಪ ನನಗೆ ಹಿತ್ಕೊಂಡು ಆ ಜವಾಬ್ದಾರಿ ಸ್ವೀಕಾರ ಒಗ್ಗಟ್ಟು ಮುಂದೊಂದು ಯಜಮಾನರು ಕೇಳ ಸರಿ ಬಾರೋ ನಾಗಪ್ಪ ಬಾರೋ ನಾಗಪ್ಪ ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ಹೋಮವನ್ನು ಮಾಡಬೇಕು. ಅಗ್ನಿಗೆ ಆಹಾರ ಯಾವುದು ಅಂತ ಕೇಳಿದ್ರೆ ತುಪ್ಪ ಅಂತ ಹೇಳ್ತಾರೆ. ಅದರಿಂದ ಆ ತುಪ್ಪದಿಂದ ಅಗ್ನಿಮುಖಿ ನಮಗೆ ಹೋಮವನ್ನು ಮಾಡಿದರೆ ಸಂಪತ್ತು ಅಭಿವೃದ್ಧಿ ಅಂತೆ. ಸಂಪತ್ತು ಅಂತ ಹೇಳಿದ್ರೆ ಬೇಕಾದಷ್ಟು ಹಣಕಾಸು ದುಡ್ಡು ಅಂತಲ್ಲ, ಮುಖ್ಯವಾಗಿ ಮನುಷ್ಯಗೆ ಬೇಕಾದಂಥ ಆರೋಗ್ಯ, ಒಳ್ಳೆಯ ಜ್ಞಾನ, ಇದೆಲ್ಲ ಸಂಪತ್ತು ಅಂತೇಳಿ ಅರ್ಥ. ಅಂತಹ ಸಂಪತ್ತನ್ನೆಲ್ಲ ಅಗ್ನಿಯಿಂದ ತುಪ್ಪದಿಂದ ಹೋಮವನ್ನು ಮಾಡಿದರೆ ಪ್ರಾಪ್ತಿ ಆಗುತ್ತೆ ಅಂತೇಳಿ. ಇನ್ನು ಅಷ್ಟದ್ರವ್ಯದಿಂದ ಹೋಮವನ್ನು ಮಾಡಿದರೆ ಇಷ್ಟ ಸಿದ್ಧಿ, ನಮಗೆ ಮನಸ್ಸು ಏನೇನು ಇಷ್ಟಕಾಮಿಗಳುಂಟು, ಯಾವುದೇ ಒಳ್ಳೊಳ್ಳೆ ಕೆಲಸಗಳಿಗೆ ಬರ್ತಕ್ಕಂಥ ವಿಘ್ನಗಳನ್ನೆಲ್ಲ ನಿವಾರಣೆ ಆಗುತ್ತೆ ಅಂತೇಳಿ. ಇನ್ನು ದೂರ್ವೇಣ ಆಯುಷ್ಯ ವರ್ಧನೆ, ಕದಿಕೆಯಿಂದ ಹೋಮವನ್ನು ಮಾಡಿದರೆ ನಮಗೆ ಶಾರೀರಿಕವಾಗಿ ಬರ್ತಕ್ಕಂಥಗಳ ಕೆಲವು ರೋಗಗಳಾಗಿರ್ಬೋದು, ಮಾನಸಿಕವಾಗಿ ಬರ್ತ ಕೆಲವು ರೋಗಗಳಾಗಿರ್ಬೋದು, ಇಂಥದ್ದೆಲ್ಲ ಆ ದೋಷಗಳನ್ನೆಲ್ಲ ಕದಿಕೆಯಿಂದ ಹೋಮವನ್ನು ಮಾಡಿದರೆ ಆ ದೋಷಗಳೆಲ್ಲ ನಿವಾರಣೆ ಆಗ್ತದೆ ಅಂತೇಳಿ ಅರ್ಥ. ಆದ್ದರಿಂದ ವಿಶೇಷವಾಗಿ ಇನ್ನು ಪುನಶ್ಚಾರ್ಯ, ಇನ್ನು ಕಡೆಯದಾಗಿ ಪುನಃ ತುಪ್ಪದಿಂದ ಒಟ್ಟು 4 ದ್ರವ್ಯಗಳಿಂದ ಆಹುತಿ ಕೊಟ್ಟಿರತಕ್ಕಂತಹ ಪೂರ್ಣಾಹುತಿ, ಆ ವಿಶೇಷವಾಗಿ ಪೂರ್ಣ ಸಂಖ್ಯೆಯಿಂದ ಕೊಟ್ಟಿರುವ ದ್ರವ್ಯದ ಆಹುತಿಯನ್ನು ಮಹಾಗಣಪತಿ ಸಂತೋಷದ ಸಾನ್ನಿಧ್ಯ ಸ್ವೀಕಾರ ಮಾಡಿಕೊಳ್ಳಿ. ಇನ್ನು ಇವತ್ತಿನಿಂದ ಇನ್ನು ನಾಳೆ ಅದರಿಂದ ಎಲ್ಲ ಆಗ್ತಕ್ಕಂಥ ದೇವತಾ ಸತ್ಕರ್ಮಗಳು ಇನ್ನು ಮುಂದೆ ಕೂಡ ಇವತ್ತು ಪ್ರತಿಷ್ಠಾಪನೆ ಮಾಡಿ ಬಿಟ್ಬಿಡುವಂತಲ್ಲ, ಇನ್ನು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಬರಬೇಕು, ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಈ ಕ್ಷೇತ್ರ ಸಾನ್ನಿಧ್ಯದಲ್ಲಿ ದೇವರ ಸಾನ್ನಿಧ್ಯ ಸದಾಕಾಲ ಇರಬೇಕು, ನೆಲೆಯಾಗಿರಬೇಕು. ಈ ಗ್ರಾಮವನ್ನು, ಈ ಊರನ್ನೆಲ್ಲ, ಈ ಸಾನ್ನಿಧ್ಯಕ್ಕೆ ಯಾರ್ಯಾರು ಭಕ್ತ ಅಭಿಮಾನಿಗಳು ಬರ್ತಾವರೆಲ್ಲ ಇಷ್ಟಕಾಮಿಗಳನ್ನೆಲ್ಲ ಭಗವಂತ ಅನುಗ್ರಹ ಮಾಡಬೇಕು ಅಂತ ಒಂದು ಶಕ್ತಿಯಲ್ಲಿ ಪ್ರಾಪ್ತಿ ಆಗಬೇಕು ಅಂತ ಒಂದೆಲ್ಲ ದೇವತಾ ಸತ್ಕರ್ಮಗಳಿಗೆ ಬರ್ತಕ್ಕಂಥ ಎಲ್ಲ ವಿಘ್ನಗಳನ್ನೆಲ್ಲ ಗಣಪತಿ ದೇವರು ನಿವಾರಣೆ ಮಾಡಿಕೊಡಬೇಕು ಅಂತೇಳಿ ದೇವರ ಸಾನ್ನಿಧ್ಯದಲ್ಲಿ ಆ ಭಕ್ತಿ ವೃದ್ಧಾಪರವಾಗಿ ಗಣಪತಿ ದೇವರನ್ನ, ಅದೇ ರೀತಿಯಾಗಿ ನಾಗದೇವರನ್ನ, ಅಯ್ಯಪ್ಪ ಸ್ವಾಮಿ ದೇವರನ್ನ ಕೂಡ ಮನಸ್ಸಿನ ಸ್ಮರಣೆಯನ್ನು ಮಾಡಿಕೊಂಡು ಭಕ್ತಿ ಶ್ರದ್ಧಾವಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೇಳಿ. ಅಗ್ನಯೇ ನಮಃ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ದೇಹಿ ಮೇ ಪುರುಷೋತ್ತಮ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಶ್ವಂಬರ ಮಹಾಗಣಪತಯೇ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ.
ಚಿತ್ರಪಟಗಳು ಆರಾಧನೆ ಪಂಚಿತ ಅವಕಾಶ ದೇವರ ನಂತರ ಹಿಡಿದುಕೊಂಡಿದ್ದೇವೆ ಆ ಕುರಿತು ಈ ಜಾಗಡೆ ನಮಗೆ ನಾಗದೇವರನ್ನು ಹೊರತಂದು ಹಿಡಿದಾವರನ್ನು ದೋಷಪರವನ್ನು ಏಕೆ ಪ್ರಾಯಶ್ಚಿತ್ತ ರೂಪವಾದ ನಾಗಪ್ರತಿಷ್ಠೆ ಬಂದು ಜ್ಯೋತಿಷ್ಯರ ಮಾರ್ಗದರ್ಶನ ಕೊಡ್ತೇವೆ ಇದಕ್ಕೆ ವಿಶ್ವಾಸ ಒಂದು ಹೊರಗದ್ದ ಸಮಿತಿದಾಕಲು ಪ್ರತಿಷ್ಠಾಪನ ಕುಳಿಗೆ ಬರುವ ಸಮಿತಿದಾಕಲು ಪ್ರತಿಷ್ಠಾಪನ ಹತ್ತಿರ ಆರಾಧನೆ ಬರ್ತೇವೆ ನಮ್ಮ ಕಷ್ಟ ದೇವರ ಪರಿಹಾರ ಮಾಡ್ತೇವೆ ನಮಗ ಅಯ್ಯಪ್ಪ ದೇವರ ಸಂವಿಧಾನಗಳು ಕೃಷ್ಣ ಬರ್ತರು ಈ ವ್ಯವಸ್ಥೆ ಉಪುಂಜ ಸಮಿತಿಯ ಮುಖಾಂತರವಾದ ನಡಪಣಂಚಿನ ವ್ಯವಸ್ಥೆ ದೇವರಿಗೆ ತೃಪ್ತಿಚ್ಚಿ ಅಯ್ಯಪ್ಪ ದೇವರ ವ್ಯವಸ್ಥೆ ಈ ಸನ್ನಿಧಾನದ ಪ್ರತಿಯೊಂದು ಸೇವೆಯನ್ನು ನಡ್ಕೊಳ್ಳುವಂಥ ದೇವರ ವಚನ ಜ್ಯೋತಿಷ್ಯರ ಮಾರ್ಗದರ್ಶನ ಕೊಡ್ತದೆ ಐದನೇ ವಿಶ್ವಾಸ ಒಂದು ಗುಳಿಗೆ ಬರಗತ ಸಮಿತಿದಾಕಲು ದೇವರಿಗೆ ಪೂರ್ವದ ಸಿಂಹಾಸನ ಕಟ್ಟೆ ನಿರ್ಮಾಣ ಭಾರಿ ಪೂರ್ವದ ವ್ಯವಸ್ಥೆನೇ ಇನ್ನಿತ ಪ್ರತಿಷ್ಠಾಕಾರರು ಭಾರಿ ಸಂತೋಷಗಳು ಈ ಜವಾಬ್ದಾರಿని ಅಯ್ಯಪ್ಪ ದೇವರ ಸನ್ನಿಧಾನದ ವ್ಯವಸ್ಥೆ ದಾಖಲೆ ಬಿಡುದುಕೊಡ್ತೇವೆ ಪ್ರತಿಷ್ಠಾಪನಾ ಕೆಲಸ ಬ್ರಹ್ಮಕಲದ ಕೆಲಸವಂತ ದೇವರೇ ನಮ್ಮ ಮುಖಾಂತರವಾದ ನಮ್ಮವರಾಗಿರ್ತದೆ ಭಾರಿ ಪೂರ್ವವಾದ ಈ ಶುಭ ಗಳಿಗೆಡೆ ಹಣಾವಳ ನಿಶ್ಚಯ ಮಾಡುವಂಥ ವ್ಯವಸ್ಥೆ ಗುಳಿಗೆಗಳ ಸಮಿತಿದಾರರು ಹೆಚ್ಚಿನ ಅಯ್ಯಪ್ಪ ದೇವರ ಸನ್ನಿಧಾನದ ಸಮಿತಿಯ ವ್ಯವಸ್ಥೆದಾರರಿಂದ ನಿರ್ಧಾರದ ಪ್ರಕಾರವಾದ ಈ ಪ್ರತಿಷ್ಠಾ ದಿನದ ತಿಥಿದ ದಿನದಾನಿ ವಾರ್ಷಿಕ ಸೇವೆದಾರರು ಹೆಚ್ಚಿನ ಅವರು ಅಯ್ಯಪ್ಪ ದೇವರ ಸನ್ನಿಧಾನವು ಧನುಸಂಕ್ರಾಂತಿ ದೇವರಿಗೆ ವಿಶೇಷ ಉತ್ಸವ ನಡೆಯುತ್ತದೆ ಆ ಕುರಿತು ನಾಗದೇವರ ಸನ್ನಿಧಾನವು ಪಂಚಾಮೃತಾಭಿಷೇಕೋತ್ಸವವಾದ ಹಮ್ಮಿಲ ಸೇವೆ ನಡೆಯುತ್ತದೆ ಇದರೊಟ್ಟಿಗೆ ಗುಳಿಗ ಕೊರಗಜ್ಜನ ಸನ್ನಿಧಾನವು ವಿಶೇಷ ಉತ್ಸವ ಕುರಿತು ನಾಗದೇವರ ಸನ್ನಿಧಾನವು ಪಂಚಾಮೃತಾಭಿಷೇಕೋತ್ಸವವಾದ ಹಮ್ಮಿಲ ಸೇವೆ ನಡೆಯುತ್ತದೆ ದೇವೇಶಾನಂತ ಫಲದಾಯಕ ಅನಂತ ದುರ್ಗಣಾಶಾಯ ಅನಂತಾಯ ನಮಃ ವಾಸುಕಿ ನಾಗರಾಜ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ ನಿನ್ನ ಹುತ್ತಾದ ಮೃತ್ತಿಕೆ ನೀಡೋ ನಾಗಪ್ಪ ಬೆಳ್ಳಿಯ ಬಟ್ಟಲಿನಾಗೆ ಹಾಲನ್ನ ತಂದೀವಪ್ಪ ಬೆಳ್ಳಿಯ ಬಟ್ಟಲಿನಾಗೆ ಹಾಲನ್ನ ತಂದೀವಪ್ಪ
ಮಗುವಾಗಿ ಬಾರಪ್ಪ, ಹಾಲುಂಡು ಹೋಗೋ ಸ್ವಾಮಿ ನಾಗಪ್ಪ, ನಿನ್ನ ಮುತ್ತಾದ ಮೃತ್ತಿಗೆ ನೀಡೋ ನಾಗಪ್ಪ.
निर्गतम
ಅಯ್ಯಪ್ಪ ಸ್ವಾಮಿನ ವಿಶೇಷವಾದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸುಸಂದರ್ಭ ಅಪ್ಪೆ ದುರ್ಗಾದೇವಿನ ಉಂಡಾಂತಿ ಅಪ್ಪೆ ದುರ್ಗಾದೇವಿನ ಪರಿಪೂರ್ಣ ಅನುಗ್ರಹ ಪ್ರಸಾದ ಪಡೆದ ಉದ್ದೇಶವಾದ ದುರ್ಗಾ ನಮಸ್ಕಾರ ಪೂಜೆ ಮಾತ್ರ ಅಪ್ಪೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಯ ಇಂಚಿತ್ತು ಐಕ್ಯ ರೂಪಿ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಿಗೆ ನಾನಾ ಮಂತ್ರಗಳು ಅರ್ಚನೆ ಪಾರಾಯಣ ಮಾತ ನಮ್ಮ ದೇವರಿಗೆ ಅರ್ಪಣೆ ಮಲ್ತೊಂದಿಲ್ಲ ಈ ಸಂದರ್ಭ ವಿಶೇಷವಾದ ಸಕಲ ಸಂಪತ್ತು ನೆಮ್ಮದಿ ಆರೋಗ್ಯ ಭಾಗ್ಯದ ಮಾತ ಪುಟ್ಟ ದುರ್ಗಾದೇವಿಗೆ ಪ್ರಾರ್ಥನೆ ಮಲ್ತೊಂದು ಪ್ರದಕ್ಷಿಣ ನಮಸ್ಕಾರ ಒಂದು ಗಂಟೆ ಬಲತ್ತಿಗೆ ಒಂಜಿ ಸುತ್ತು ಒಂಜಿ ನಮಸ್ಕಾರ ಇಂಥ ಪದರಾಡು ನಮಸ್ಕಾರ ಪದರಾಡು ಪ್ರದಕ್ಷಿಣೆ ಪದರಾಡು ನಮಸ್ಕಾರ ಮಲ್ತೊಂದು ಮನಸ್ಸು ಇಷ್ಟಾರ್ಥ ಮಾತ ಕೊರ್ಲೆಪ್ಪೆ ಹೆಚ್ಚಿನಾಳು ಗ್ರಹಚಾರಣ ದುರಿತೋಲ ದೋಷಗಳಿಂದ ಪರಿಹಾರ ಮಲ್ಪಲೆ ಸುಖ ಶಾಂತಿ ನೆಮ್ಮದಿ ಅನುಗ್ರಹ ಸದಾಕಾಲ ಅನುಗ್ರಹ ಮಲ್ಪಲೆ ಎಂದು ಪ್ರಾರ್ಥನೆ ಮಲ್ಪನು ಬಲತ್ತಿಗೆ ಒಂಜಿ ಪ್ರದಕ್ಷಿಣೆ ಒಂಜಿ ನಮಸ್ಕಾರ ದುರ್ಗಾದೇವಿನ ಪ್ರಾರ್ಥನೆ ಮಲ್ತೊಂದು ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತಂ ನಮಃ ನಮ ಪ್ರಕೃತೆ ಭದ್ರಾಯ ನಿಯತಾ ಪ್ರದದಾತ್ಪುರಾ ಓಂ ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಿ ಸಂಸ್ಥಿತೆ ಆಪದನ್ಮೇ ನಾಶಯ ನಾಶಯ ಸಂಪದನ್ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥ ಸಾಧಯ ಸಾಧಯ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಪ್ರಾಪಯ ಪ್ರಾಪಯ ಸಾಧಯ ಸಾಧಯ ಗುಣಮಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಓ ಪಂಚದುರ್ಗೆ ಆಪದನ್ನೇ ಸಕಲ ಮನೋರಥ ಸಾಧಯ ಸಾಧಯ ಓ ಪಂಚದುರ್ಗೆ ಆಪದನ್ಮೇ ನಾಶಯ ನಾಶಯ ಸಂಪದನ್ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥ ಸಾಧಯ ಸಾಧಯ ಹಂಸಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿಣಿ ಔಷಾಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ ಓ ಪಂಚದುರ್ಗೆ ಆಪದನ್ಮೇ ನಾಶಯ ನಾಶಯ ಸಂಪದನ್ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥ ಸಾಧಯ ಸಾಧಯ ನಾರಾಯಣಿ ನಮೋಸ್ತುತೆ ಓ ಪಂಚದುರ್ಗೆ ಆಪದನ್ಮೇ ನಾಶಯ ನಾಶಯ ಸಂಪದನ್ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥ ಸಾಧಯ 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 ಸಕಲ ಮನೋರಥ ಸಾಧಯ ಸಾಧಯ ಹಿರಣ್ಯದಾದಾದತ್ಯನ್ನಾಮಸ್ಮೇ ಓಂ ಹಿರಣ್ಯವರ್ಣಾಂ ಹರಿಣೇ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಃ ಅಶ್ವಪೂರ್ವಾಂ ರಥಮಧ್ಯಾಂ ತಸ್ಯಾದಪ್ರಬೋಧಿನೀಂ ಶ್ರಿಯಂ ದೇವೇಮುಪತ್ವಯೇ ನಿರ್ಮಾ ದೇವೇ ಜುಷತಾಂ ತಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಮಾತ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೆ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಕ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾಂ ಜ್ವಲಂತೀಂ ಶ್ರಿಯಂ ಲೋಕೆ ದೇವದುಷ್ಟಾಮುದಾರಾಂ ತಾಂ ಪದ್ಮಿನೀಂ ಹೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀಮೇನ ಶತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋ ದ್ವಿಜಾತೋ ವನಸ್ಪತಿಃ ಸಮಾವೃಕ್ಷೋತ ಬಿಲ್ವಃ ತಸ್ಯ ಫಲಾನಿ ತಪಸಾನುಗಂತು ಮಾಯಾಂತರಾಯಾಚ್ಚ ಭಾಗ್ಯಾತ್ ಲಕ್ಷ್ಮೀಃ उपैतु मां देव सकत् इति च मणिना सह
रातुर्भूतोऽस्मि रात्रेऽस्मिन् क्षेत्रवृद्धिं ददातु मे शुद्धिवासामलां ज्येष्ठां लक्ष्मीर्नाशयाम्यहम् अभूत्यमसमृद्धिं च सर्वां निर्णतविग्रहात् गन्धद्वारां दुराधर्षां नित्यपुष्टां करीषिणीम् ईश्वरे सर्वभूतानां स्वामिहोपत्वये श्रियम् मनसः काममाकोतिं वाचः सत्यमहीमहे पशूनां रूपमन्नस्य निःशेषयतां यशः कर्दमेन प्रजा भूता मयि सम्भव कर्दमा श्रियं वासय मे कुले मातरं पद्ममालिनी आपत्सृजन्तो विघ्नानि निक्रीतव समे गृहे विचदेवे मातरं श्रियं वासय मे कुले आद्रां पुष्करणीं पुष्टिं सुवर्णां हेममालिनीं सूर्यां किरणमयीं लक्ष्मीं महावहाम् आत्रां यत्करणीं यष्टिं पिङ्गलां पद्ममालिनीं चन्द्रां किरणमयीं लक्ष्मीं वेदो महावहाम् तां महावह जातवेदो लक्ष्मीर्मनपकामिनीं यस्यां हिरण्यं प्रमोदं नास्त्योज्वाहं इन्देयं पुरुषानहं व्यासा पद्मासनस्था विपुलकटितटे पद्मभद्रायताक्षी गम्भीरावत्कनाभिस्तनवरनमिता शुभ्रवस्त्रोत्तरीया लक्ष्मी दिव्ये गजेन्द्रे मणिगणकचिते स्थापिता हेमकुम्भै नित्यं सा पद्महस्ता मम वसतगृहे सर्वमाङ्गल्ययुक्ता सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी दक्षय्योरावृणीमहे दातुं यज्ञाय दातुं यज्ञपतये दैवी स्वस्तिरस्तु नः स्वस्तिर्मानुषेभ्यः पञ्चगातु मे छजं शन्नो अस्तु द्विपदे
संसृष्टं धनामुपयं समाकलमस्मभ्यं तत्सामरणस्य मन्योः धियं ददानाय शत्रामपराजिताः स्वस्ति प्रजाभ्यः परिपालयन्तां न्यायेन मार्गेण विमुक्ताः ब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्षदपर्जन्या पृथिवी सस्यजालिनी एषोऽयं शोभनैताञ्जना सर्वेभ्यः भगवती दुर्गा परमेश्वरी नमः ಮಾತ ಭಕ್ತಾದಿಗಳು ಮಾತ ಒಟ್ಟಾದ ಐಕ್ಯ ಮಕ್ಕಳು ಭಕ್ತಿಗಳು ಶ್ರದ್ಧೆಗಳು ಅಪ್ಪ ದುರ್ಗಾ ಪರಮೇಶ್ವರಿ ದೇವಿಯ ಪ್ರಾರ್ಥನೆ ಮಾಡೋದು ಕಲವು ದುರ್ಗಾ ವಿನಾಯಕಂ ಕಲಿಯುವುದು ದುರ್ಗೆಲ ಗಣಪತಿಲ ಶೀಘ್ರವಾದ ನಮ್ಮ ಇಷ್ಟಾರ್ಥನ ಕೊರ್ಪ ದೇವನ್ನಾಕಲು ಅಂಚಿಂದ ದೇವನ್ನಾಕಲ ಅನುಗ್ರಹ ನಮ್ಮ ಪಡೆಕೊಂಡ ಅಂದ ನಮ್ಮ ಜೀವನ ಸಾಫಲ್ಯ ಹುಡುಗೆ ಮನುಷ್ಯ ಜನ್ಮ ಸಾಫಲ್ಯಂ ಕಲು ಧರ್ಮ ಸಾಧಕಂ ನಮ್ಮ ಮನುಷ್ಯಾದ ಹುಟ್ಟೋದ ಬೇರೆ ಬೇರೆ ಕ್ರಿಮಿ ಕೀಟ ಜೀವಿ ಜಂತುಲಾದ ಹುಟ್ಟುದು ಐದು ಮಾತ್ರ ಪುಣ್ಯಾಂಶದವರ ಉತ್ತಮ ಮಾನುಷಂ ಜನ್ಮ ಅಂಚಿತ ಮನುಷ್ಯಾದ ಹುಟ್ಟೋದ ಬೇರೆ ಬೇರೆ ಕ್ರಿಮಿ ಕೀಟ ಜೀವಿ ಜಂತುಲಾದ ಹುಟ್ಟುದು ಆ ಪುಣ್ಯಾಂಶದವರ ಕಡೆಯ ಜನ್ಮ ಮಾನುಷ ಜನ್ಮ ಪಡ್ಬೇಕು ಅಂಚಿತ ಮನುಷ್ಯಾದ ಹುಟ್ಟೋದ ನಮ್ಮ ಯೋಗ ಹಿರಿಯನ್ನಾಗಲ ಆಶೀರ್ವಾದ ದೈವದೇವರ ಅನುಗ್ರಹ ಐಟ್ಲ ವಿಶೇಷವಾದ ನಮ್ಮ ತುಳುನಾಡ ಸೀಮೆ ಅಂದ್ರೆ ಪಂಪ ಇಡೀ ಪ್ರಪಂಚಡು ನಮ್ಮ ಭಾರತ ದೇಶ ಕರ್ಮಭೂಮಿ ಪಂಪ ವಿಶೇಷವಾದ ಪೂಜೆ ಪುರಸ್ಕಾರ ನಮ್ಮ ಭಾರತ ಕಂಡೋಡು ಆಪಣಾದ ಕೊಂಡು ಆ ದೇಶಲ್ಲ ಕೊಂಡು ತೋರ ಸಾಧ್ಯತೆ ಆ ಭಾರತ ದೇಶವುಳ್ಳ ವಿಶೇಷವಾದ ನಮ್ಮ ಈಶಾನ್ಯ ಮೂಲ ತುಳುನಾಡ ಸೀಮೆ ಎಂದು ಪಂಪ ಪರಶುರಾಮ ಸೃಷ್ಟಿ ಎಂದು ಪಂಪ ನಮ್ಮ ಈ ತುಳುನಾಡ ಸೀಮೆ ಆಪಣಾದ ಕೊಂಡು ದೈವ ದೇವನ ಆರಾಧನೆ ಆ ಉರುದು ಕೊಂಡ ತೂವರೆ ಸಾಧ್ಯ ಅಂಚಿತ್ ಮಂದಿ ತುಳುನಾಡ ಸೀಮೆಂಟ್ ನಮ್ಮ ಕುಟುದತ್ತ ನಮ್ಮ ಯೋಗ ಅಂದು ಪಂದ್ರಿ ಅಂಚಿತ್ ತುಳುನಾಡ ಸೀಮೆಂಟ್ ಕುಟ್ಟಂಡೆ ಯಾವಂದು ದೈವ ದೇವರೇ ಗುರು ಹಿರಿಯರು ಸದಾ ಕಾಲ ಅಗ್ಲ ಅನುಗ್ರಹ ಇತ್ತನ ಮಾತ್ರ ನನಗೆ ಜೀವನ ಸಾರ್ಥಕ ಆಗುವ ಅಂದು ಲೆಕ್ಕ ಆ ಪ್ರಕಾರ ವಿಶೇಷವಾದ ದೇವತಾನುಗ್ರಹ ಪ್ರಸಾದೇನ ಸುಖಂ ಜೀವಂತಿ ಮಾನವಾಹನ ನಮ್ಮ ಮಾತ ಮನುಷ್ಯನಾಗ್ರಿ ನಮ್ಮೊಂದು ಜಾತಿ ಕಟ್ಟ ಒಂದು ಮತ್ತೊಂದಾದ ಹೊರತು ದೇವರಿಗೆ ಊರೈತಿ ಅಹಂ ಭಕ್ತ ಪರಾದಿನ ಏಳು ಭಕ್ತಿಡು ಕೈ ಮುಗಿಪ್ಪರು ಅಕ್ಲಿಗೆ ಅನುಗ್ರಹ ಬಂದು ಕೃಷ್ಣ ದೇವರು ಭಗವದ್ಗೀತೆಯಲ್ಲಿ ಪಂಕ್ತಿನ ಪಾತ್ರ ಅಂದ್ರೆ ಅನುಗ್ರಹಕಾರ ಸುಖ ಶಾಂತಿ ನೆಮ್ಮದಿ ಮಾತ ಪ್ರಾಪ್ತಿ ಆಗುವ ಲೆಕ್ಕ ದೇಹ ತುಂಬ ಆರೋಗ್ಯ ಬರಿಗೆ ಸಂಪತ್ತು ಪೂರ ಕೊಟ್ಟ ಆರೋಗ್ಯ ಇಚ್ಚಿ ನೆಮ್ಮದಿ ಇಚ್ಚಿ ನಾನು ಆಲ ಮಲ್ಪರೆ ಆಗುದು ಸಂಪತ್ತು ಮೂರನೇ ಸ್ಥಾನದಲ್ಲಿ ವಿಶೇಷವಾದ ದೇಹ ತುಂಬ ಆರೋಗ್ಯ ಬರಿಗೆ ಮನಸ್ಸು ತುಂಬ ಶಾಂತಿ ಉದ್ಯೋಗ ವ್ಯವಹಾರ ಉತ್ತರೋತ್ತರ ಅಭಿವೃದ್ಧಿ ಅಂತ ಕೀರ್ತಿ ಇರ್ತದೆ ಅಂತ ಸಾತ್ವಿಕ ಸಂಪತ್ತಿನ ಮಾತ ದುರ್ಗಾ ಮಾತೆ ಕೊಲ್ಪನೆ ಲೆಕ್ಕ ಐದು ಪಂಚದುರ್ಗೆಯನ್ನು ದೇವಿ ಹೊರತೆ ಸ್ವರೂಪ ಬೇತೆ ಸ್ವರೂಪಗಳು ಆ ಮೂಲ ದುರ್ಗೆ ಜಲದುರ್ಗೆ ಅಗ್ನಿದುರ್ಗೆ ವನದುರ್ಗೆ ಶಾಂತದುರ್ಗೆ ಐನು ಸ್ವರೂಪಗಳು ಐನು ಬತ್ತಿಡು ದೇವರನ್ನು ಸಾತ್ವಿಕ ರಾಜಸ ತಾಮಸ ಕೊಂಡ ಮೂಜಿ ಸ್ವರೂಪಗಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪ ಮೂಜಿ ಸ್ವರೂಪಗಳು ಸಪ್ತಶತಿ 700 ಶ್ಲೋಕ ಇತ್ತಿನ ಸಪ್ತಶತಿ ದೇವಿ ಮಹಾತ್ಮೆ ಪಾರಾಯಣ ಮತ್ತೊಂದು ಪೂಜೆನ ಮಾತ ದೇವಿಗೆ ಅರ್ಪಣೆ ಬಂದ ಐನು ಫಲ ಮಾತದೆ ಕೊಡುಗೆ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘವಾಯು ಮಲ್ಪಿನಿ ಉದ್ಯೋಗ ಹಾಡು ಉತ್ತರೋತ್ತರ ಬೇಟಿ ಸಾತ್ವಿಕ ಸಂಪತ್ತು ಧನ ಸಂಪತ್ತು ದುಡ್ಡು ಮಾತ್ರ ಸಂಪತ್ತತ್ತು ಕೊಂಜಾವಲಿಗೆ ನಂಗೆ ಮಾತರಿಗೆ ಆರೋಗ್ಯ ಕೊಂಜಾವಲಿಗೆ ವಿಶೇಷ ಮಾಂಗಲ್ಯ ಭಾಗ್ಯ ಉತ್ತೇಜ ಭಾಗ್ಯ ನೂರಿಪವನಾರು ಅಪ್ಪೆ ದುರ್ಗಾದೇವಿ ಲೆಕ್ಕ ಧನಂ ಧಾನ್ಯಂ ಪ್ರಜ್ಞದ ದವಸ ಧಾನ್ಯ ಇಲ್ಲಡ ಕಿಚಂಡ ಸ್ಟೋರ್ ರೂಮ್ ಎಡೆಡೆ ಇಲ್ಲರಿಗೆ ಬಿನ್ನೆರ ಬಂದಾಗ ಆಗ್ಲ ಅತಿ ಸತ್ಕಾರ ಮಾಡ್ಕೊಂಡ ಕಿಚಂಡ ಸ್ಟೋರ್ ರೂಮ್ ದವಸ ಧಾನ್ಯ ಸಮೃದ್ಧಿ ಅವಳಿಗೆ ಧಾನ್ಯ ಲಕ್ಷ್ಮಿ ಅಭಿವೃದ್ಧಿ ಅವಳಿಗೆ ಧನಂ ಧಾನ್ಯಂ ಪಶು ನನ್ನ ಮೂರನೇ ಸಂಪತ್ತು ಪಶು ಸಂಪತ್ತು ವಿಶೇಷವಾದ ಗೋಮಾತಿನ ಅನುಗ್ರಹ ವಿಶೇಷವಾದ ನಮ್ಮ ಹಿಂದೂ ಸಂಪ್ರದಾಯಗಳನ್ನ ಗೋಮಾತಿನ ಅನುಗ್ರಹ ವಿಶೇಷವಾದ ಗೋಡು ಅದಕ್ಕೋಸ್ಕರ ಧನಂ ಧಾನ್ಯಂ ಪಶು ದುಮ್ಮದ ಕಾಡು ಇಲ್ಲಿ ಎದುರು ಜಾಲದ ಕಿದೆ ಇಟ್ಕೊಂಡಿದ್ವಿ ನಮ್ಮೊಂದು ಎದ್ದ ಕೆಲಸ ಜತ್ತೊಂದು ಕೊನೆಗ ಆ ಗೋಮಾತೆಗೆ ಕೈ ಮುಗಿದು ಗೋಮಾತಿನ ಮುಖಾಂತರ ಗೋಪಾಲಕೃಷ್ಣ ದೇವರ ಸ್ಮರಣೆ ಬಂತೊಂದು ಯಾವ್ಯಾವ ಒಂದು ಕೆಲಸದ ಕೋಟು ಬಿರವನ್ನಗ ಕೆಲಸ ಮತ್ತು ಸಂತೋಷದ ಪದ್ಮ ಯೋಗ ಭಾಗ್ಯನೆ ಗೋಮಾತೆ ಅಂತರ್ಗತ ಲಕ್ಷ್ಮಿ ಗೋಪಾಲಕೃಷ್ಣ ದೇವರ ಅನುಗ್ರಹ ಅಂತ ಹೇಳ್ತೇವೆ ಅಂತ ಪಶು ಸಮೃದ್ಧಿ ಆಪಡಿಗೆ ಧನಂ ಧಾನ್ಯಂ ಪಶು ನಾನು 4ನೇ ಫಲ ಬರ್ತೇನೆ ಬಹುಪುತ್ರ ಮಸ್ತು ಜೋಕುಲು ದುಂಬುದ ಕಾಲ ಮಾತ ಇದು ಅಂಚತ್ತು ಒಂಜಾರಡ್ಡ ಸಂತತಿಯನ್ನು ಖಂಡಿತವಾದ ಮೂಡು ಎಡ್ಡೆ ಗುಣಕ್ಕ ಎಡ್ಡೆ ಆರೋಗ್ಯದ ಸಂತತಿ ನಪ್ಪೆ ಕೊರ್ಪಲಿಗೆ ಧನಂ ಧಾನ್ಯಂ ಪಶು ಬಹುಪುತ್ರಾಭಂ ಶತ ಸಂವತ್ಸರಂ ದೀರ್ಘಮಾಯು ಶತ ಸಂವತ್ಸರ 100 ವರ್ಷ ಆಯುಷ್ಯಗೆ ಪಣ್ಣಗನೆ ಬೋಡಿಗೆ ಹಾಕುದು ಹೊರಡು ಎಡ್ಡೆ ಆರೋಗ್ಯ ಬೋಡು ಆಯುಷ್ಯ ಬೋಡು ಎಡ್ಡೆ ಗೌರವ ಬೋಡು ನಮ್ಮ ತುಳುನಾಡು ಸೀಮೆಡು ಸಂಪತ್ತು ಜಾಸ್ತಿ ಮರ್ಯಾದೆಗೆ ನಮ್ಮ ಗೌರವ ಕೊಡ್ತಾರೆ ನಮ್ಮ ಮರ್ಯಾದೆ 100 ರೂಪಾಯಿ ಕಮ್ಮಿ ಅಣ್ಣ ಮಲ್ಲಿಜಿ ಎನ್ನ ಮರ್ಯಾದೆ ಪೋತು ಈ ಬಂತ ಅಪ್ಪ ನಮ್ಮ ಮರ್ಯಾದೆಗೆ ಘನತೆಗೆ ಗೌರವ ಕೊರತೆ ಬರಂದಿಲ್ಲಕ್ಕ
ಜೀವನ ಮಲ್ಪ ಯೋಗ ಭಾಗ್ಯ ನಮ್ಮ ತುಳುನಾಡ ಸೀಮೆಡು ದೇವರ ಅನುಗ್ರಹ ಮಲ್ತಿರೋದಕ್ಕ ಅಂಚಿತ್ನ ದೈವದ ಆರಾಧನೆ ಅಂಚಿತ್ನ ದೇವರ ಆರಾಧನೆ ಮಲ್ಕೊಂಡು ನಮ್ಮ ಜೀವನ ಮಲ್ಪ ದೈವ ದೇವರು ನಾಣ್ಯದ ರಟ್ಟು ಮುಖ ಇತ್ತಿಲ್ಲ ಒಂಜಿ ನಾಣ್ಯಡು ಒಂಜಿ ಸೈಡ್ ಅಚ್ಚಿ ಆಯ್ದಿಂದಾಂಡ ಒಂಜಿ ನೋಟುಡು ಒಂಜಿ ಸೈಡ್ ಪ್ರಿಂಟ್ ಆಯ್ದಿಂದಾಂಡ ಅವು ಎಂಚ ಚಲಾವಣೆಗೆ ಬರ್ಪುಜ ಅದೇ ರೀತಿ ದೈವದ ಅನುಗ್ರಹ ಇತ್ತು ದೇವರ ಅನುಗ್ರಹ ಇಚ್ಚಿ ಅಥವಾ ದೇವರ ಅನುಗ್ರಹ ಇತ್ತು ದೈವದ ಅನುಗ್ರಹ ಇತ್ತಿಂದಾಂಡ ಖಂಡಿತವಾದ ನಂಗೆ ಒಂಜಿ ಗಳಿಗಲ ಈ ಭೂಮಿಡು ಬದುಕರೆ ಸಾಧ್ಯ ಇಚ್ಚಿ ನೀರಿಡಿತ್ರ ಮೀನು ನೀರು ಗುರ್ದು ಭೂಮಿಗೆ ಬರ್ತಂದಾಂಡ ಒಂಜಿ ಗಳಿಗಲ ಎಂತ ಬದುಕರೆ ಸಾಧ್ಯ ಇಚ್ಚ ದೈವ ದೇವರ ನಮ್ಮ ಕೈ ಗುಡಿಯರಂದಾಂಡ ಒಂಜಿ ನಿಮಿಷ ಒಂಜಿ ಸೆಕೆಂಡ್ ಸಮೇತ ಈ ಜಾಗಡು ಈ ಭೂಮಿಡು ನಂಗೆ ಬದುಕರೆ ಸಾಧ್ಯ ಇಚ್ಚಿ ಅದಕ್ಕೋಸ್ಕರ ನಿತ್ಯ ನಿತ್ಯ ದೇವರಿಗೆ ಇಡೀ ದಿನ ದೇವರಿಗೆ ಕೊಡಕುಲರು ಏರೆಲ್ಲ ಸಾಧ್ಯ ಇಚ್ಚಿ ಒಂದ್ಯಾಣ ದೇವರ ಮನೆ ದೇವರಿಗೆ ಕೋಣೆ ಬಿಡ್ದಿಪ್ಪುವ ಕೈಕ ಮೇಕ ಮೀದು ದೇವರಿಗೆ ಗೊತ್ತವನ್ನ ಭಕ್ತಿ ಮಲ್ಪುಣ್ಣ ತುಳಸಿಗೆ ದೀಪ ದೀಪುಣ್ಣ ತುಳಸಿಗೆ ನೀರು ಪಾಡೋಣ ಈ ಮಾತ ನಿತ್ಯ ಆರಾಧನೆ ನೇಮಿ
ದೇವಸ್ಥಾನ ನಿರ್ಮಾಣದ ಶುರುವಾಗಿಲ್ಲ ಜೋರಿ ಒಂದು ನಿಮಿಷ ಮಾತ್ರ. स्वामिने नमः नवशक्ति पूजां समर्पयामि। ओम नमो भगवते प्रभूत सिंहासनाय सर्वशक्तिमायाय पद्माय नमः।
ರೇವಂತ ಋಷಿ ಗಾಯತ್ರಿ ಛಂದ ಶಾಸ್ತ್ರಾರೋ ದೇವತಾ ರೇವಂತಾಯ ಹೃದಯಾಯ ನಮಃ ಮಹಾಶಾಸ್ತ್ರೇ ಶಿರಸೆ ಸ್ವಾಹ ಗೋತ್ರೆ ಶಿಖಾಯೀವ ಷಡ್ ಪ್ರಭವೇ ಕವಚಾಯ ಹುಂ ಗೀತ್ರೆ ನೇತ್ರಾಭ್ಯಾಂ ಷಡ್ ಪ್ರಶಾಸ್ತಿ ಅಸ್ತ್ರಾಯ ಷಡ್ ಓಂ ಭೂರ್ಭುವಸ್ವರೋಂ ಇತಿ ದಿಗ್ಬಂಧಃ ಧ್ಯಾನಂ ಸ್ನಿಗ್ನಾರಾಲ ವಿಕಾಸಿ ಕುಂತಲಾಭರ ಸಿಂಹಾಸನಾಧ್ಯಸ್ಥಿತಂ ಸ್ಫೂರ್ತ್ಯತ್ಪತ್ರ ಸುಕೃತ ಕುಂಡಲಮತೆ ಶ್ವಾಸಬೃದ್ಧೋನ್ವಯ ನೀಲಕ್ಷೌಮ ನವೀನ ಜಲಶ್ಯಾಮಲಂ ಪ್ರಭಾ ಸತ್ಯಕತ್ವಾಯ ಪಾರ್ಶ್ವಾಯುಗಲಂ ಸಕಲಾಭಂ ಸ್ಮರೇಧಾರ್ಯಕಂ ನವಪರಾಯ ಗೋಪ್ತ್ರೇ ಹುಂ ಹಾಗೆ ನಾಳೆ ನಡೆದಂತ ಪ್ರಮುಖ ಘಟ್ಟ ಬ್ರಹ್ಮಕಲಶೋತ್ಸವ ಕೂಡ ಎಲ್ಲರೂ वासुदेवाय नमः रं नमः पराय वह्निमण्डलाय दशकलात्मने नमः सं नमः पराय सोममण्डलाय षोडशकलात्मने नमः हं नमः पराय सूर्यमण्डलाय द्वादशकलात्मने नमः शं नमः पराय पुष्परिण्डलीकात्मने नमः हं नमः पराय दिव्यात्मने नमः हं नमः पराय मुखात्मने नमः गं नमः पराय तेजात्मने नमः
ಗಂ ನಮಃ ಪರಾಯ ವಾಯುವಾತ್ಮನೇ ನಮಃ ಗಂ ನಮಃ ಪರಾಯ ಭಕ್ತಿಗೆ ಪ್ರಾರ್ಥನೆ ಮಲ್ಪಿ ಅನಾದಿಕಾರುಡು ನಮ್ಮ ದೇವನ ವಿಗ್ರಹ ಎಂಚಿ ಸಂಪೂರ್ಣ ಚೈತನ್ಯತ್ತಿನ ಆಯುಧ ದೇವಂಡ ದೇವರನ್ನ ಉಂಜೆಟು ಮಾತ್ರ ಬಿಂಬುಡು ಮಾತ್ರ ಚೈತನ್ಯ ಅಂಗ ಆಭರಣ ದೇವರನ್ನ ಪಾದ ಶಿರ ಮಾತೆಟ್ಲ ಚೈತನ್ಯ ಉಂಟು ಪೂರಾ ಚೈತನ್ಯಲ ಹೊಸ ಬಿಂಬುಡು ಆವಾಹನ ಆಗುವುದು ಪಂಡಿನ ಭಕ್ತಿನ ಪ್ರಾರ್ಥನೆ. जीवतत्वं मावाहयामि तं नमः पराय विश्वात्मने नमः त्वं मावाहयामि तं नमः पराय कामात्मने ईश्वरस्वमवृज्ञं पुनिरुणिको भवा वाजस्य संगते नदिक्रावणो अकारिशं जिष्णोरश्वस्य वाजिनः मुसितारिषत् नदिस्नानं समर्पयामि घृतं विमिक्षते घृतो घृतश्वन्न ನೀರು ಬರ್ತಿ ತಥೋ ವಿಶ್ವಮ್ಯಕ್ರ ಮತ್ಸಾಶನ ಸಮರ್ಪಣೆಗೆ ಚಿನ್ನ आसीदन्तरिक्षं कृष्णोद्यौ समावर्तत पद्भ्यां भूमिर्दिशश्चोत्ताः लोकामाः कल्पयन् सप्तास्याः सन्परिदयस्त्रि सप्तः सविदकृताः प्रकृति स्वभाव करोमि यद्यर्थकरं वरस्मै नारायणाय विकारी नाम संवत्सरस्य उत्तरायणे मे दीर्घे
तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानाम् ईश्वरः सर्वभूतानां ब्रह्माधिपतिः ब्रह्मणोऽधिपतिः ब्रह्मा शिवो मे हस्तः शिवो ॐ देवदेवोत्तमादेवता सार्वभौम अखिलाण्डकोटिब्रह्माण्डनायक अय्यप्प स्वामी बहुपराक् संतासिञ्चामि यजुषा प्रजावायुद्धनञ्च संतात्वासकं संतासिञ्चामि सिञ्चामि त्वासकं संतासिञ्चामि त्वासिञ्चामि सिञ्चामि त्वा सिञ्चामि यजुषा यजुषा सिञ्चामि त्वा सिञ्चामि यजुषा सिञ्चामि यजुषा यजुषा सिञ्चामि सिञ्चामि यजुषा प्रजां प्रजां यजुषा सिञ्चामि यजुषा प्रजां यजुषा प्रजां प्रजां यजुषा यजुषा प्रजामायुराय प्रजां यजुषा यजुषा प्रजामायुः प्रजामायुराय प्रजां प्रजामायुर्धनं धनमाय प्रजां प्रजामायुर्धनं प्रजामिति प्रजां आयुर्धनं धनमायुरायुर्धनं च धनमायुरायुर्धनं च धनं च धनं धनं च चेति च ॐ स्वस्ति ॐ देवदेवोत्तमादेवता सार्वभौम अखिलाण्डकोटिब्रह्माण्डनायक अय्यप्प भिन्नशास्त्रान्तः श्री लक्ष्मी नरसिंहस्वामी बहुभरान् सामवेदप्रिया सामवेदसेवामवधारय गणारे हतुचरामि चोच्चभागं गताः भूतिरङ्गा भक्तिश्च दत्तादरं यक्षामित्रते प्रमाणमखिलां न्याये कवेद्यो हरिः नारायणं गुणे सर्वैर्वदेर्णं दोषवर्जितं हरिहरपुत्राय ब्रह्मनिष्ठाय योगीन्द्राय सर्वज्ञपीठाय विष्णुब्रह्ममुखाकाराय अत्रिवासाय तुरगारूढाय गजारूढाय व्याघ्रस्तनाय सिंहासनाय करतलधृतचापबाणहस्ताय शङ्खचक्राय कमलिकायुधाय खड्गकेटार्किताय केरलक्षेत्रीशवासाय शिवपुत्राय शिवशङ्कराय शिवाय शिवपरिवारिताय शिवध्याननिलयाय शबरीगिरीन्द्राय हरिविमर्दनं स्वामी नित्यनर्तनं हरिवरासनं स्वामी देहमातरे शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा ओम दोस्ते देवदेवोत्तमा देवता सार्वभौम अखिलाण्डकोटिब्रह्माण्डनायक अय्यप्प भिन्नशास्त्रान्तः श्रीकान्तलक्ष्मी नरसिंहस्वामी बहुपराक् संगीतप्रिया संगीतसेवामवधारय ಇಲ್ಲೇ ಅಯ್ಯಪ್ಪನ ಇಲ್ಲೇ ವಚನ ಅಯ್ಯಪ್ಪನೇ ಅವರು ಜೋಲಾಪ್ ವಿಶೇಷ ಜೋಲಾಪ್ स्वामी अय्यप्पा स्वामी अय्यप्पा गतियप्पा नमः गतियप्पा स्वामी अय्यप्पा स्वामी अय्यप्पा गतियप्पा नमः गतियप्पा अंधकारದಲ್ಲಿ ಅಲೆದಾಡುತ್ತಲಿರುವೆ ಕಂಗನಿಂದು ಕಂಡೆ ಏನು ಕಾಣದಿರುವೆ ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಲಿಂದು ಕಂಡೆ ಏನು ಕಾಣದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ
ಬೆಳಕಿನೆಡೆಗೆ ಎನ್ನ ಬೇಗ ನಡೆಸು ಎನ್ನ ಪ್ರಭುವೇ ಬೆಳಕಿನೆಡೆಗೆ ಎನ್ನ ಬೇಗ ನಡೆಸು ಎನ್ನ ಪ್ರಭುವೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸಿರಿಯಬೇಕು ಎಂದು ಹೇಳಲಾರೆನೆಯ ಸ್ವರ್ಗ ನೀಡು ಎಂದು ಹೇಳಲಾರೆನೆಯ ಸಿರಿಯಬೇಕು ಎಂದು ಹೇಳಲಾರೆನೆಯ ಸ್ವರ್ಗ ನೀಡು ಎಂದು ಹೇಳಲಾರೆನೆಯ ಮುಕ್ತಿಗಾಗಿ ತಂದೆ ಕೈಯ ಕಾಟನೆಯ ಮುಕ್ತಿಗಾಗಿ ತಂದೆ ಕೈಯ ಕಾಟನೆಯ ಶಾಂತಿ ನೆಮ್ಮದಿಯನ್ನು ನೀಡಿ ದೇವ ರಕ್ಷಿಸಯ್ಯ ಶಾಂತಿ ನೆಮ್ಮದಿಯನ್ನು ನೀಡಿ ದೇವ ರಕ್ಷಿಸಯ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಣ್ಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಸಿರುಸಿನಲ್ಲೋ ನಿನ್ನ ನಾಮ ತುಂಬಿಕೊಳ್ಳಲಿ ಸಿರುಸಿನಲ್ಲೋ ನಿನ್ನ ನಾಮ ತುಂಬಿಕೊಳ್ಳಲಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಧರ್ಮಶಾಸ್ತ್ರ ಸ್ವಾಮಿ ಸ್ತೋತ್ರ ಪ್ರಿಯ ಸ್ತೋತ್ರ ಸೇವಾ ಮಮಧಾರಯ ಯೋಗೀಕಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ ನಾಯಕ ಧರ್ಮಶಾಸ್ತ್ರ ಸರ್ವವಾದ್ಯ ಪ್ರಿಯ ಸರ್ವದೇವಾ ಮಮಧಾರಯ ವಾದ್ಯ ಪ್ರಿಯ गोब्राह्मणे प्रयोगस्तु नित्यं लोकाः समस्ताः सुखिनो भवन्तु काले वर्षरूपतिन्यहर्तिं सस्यजालिनीं येषोऽयं शोकरहिताः सज्जनाः सन्तु निर्भयाः अपुत्राः पुत्रनश्चन्द्र पुत्रनश्चन्द्र पुत्रनः अदना सदा सन्तु जीवन्तु शास्त्रादिचिन्तनमन्तु आयकक्षप्रकारे प्रतिष्ठामन्तुन्नाड ಐದು ವಿದ್ಯೆ ಪ್ರತಿ ಸತ್ಯ ಮಕ್ರೋಧೋ ಈ ಜಾಗದಲ್ಲಿ ಸತ್ಯ ಬಂದಾಗ ವೇದಿಕೆಗಳು ದಾತಯ ನಾಲ್ಕು ಕೋಟಿ 100 ರೂಪಾಯಿ ಅಲ್ಲ 0 ಸೇರಿಸಾರಿಗಳ 4 ಗಂಟೆಯಾಗಿ ಮನೆಯಲ್ಲಿ
ದೇವರನ್ನ ಎನ್ನುವುದು ಪ್ರತಿ ಒಂದು ವ್ಯಕ್ತಿಯುಳ್ಳ ಭಕ್ತರಾಗಬೇಕು, ಯಜಮಾನಾಗಬೇಕು ಅಥವಾ ಪರಿಚಾರಕ ಏನೇ ಬಗ್ಗೆ ದೇವರ ಕೈಕಾಲು ಸತ್ಯ ಪಾತ್ರಗಳಿಗೆ ಹೀರುವುದು ಧರ್ಮಗೆ ಸತ್ಯಮ ಅಕ್ರೋಧ. ನಾನು ದೇವರ ಕೈಕಾಲು ಕೋಪವನ್ನು ಹೇಳಬಲ್ಲಿ ಮುಖ್ಯವಾದ ಆಡಳಿತ ವ್ಯವಸ್ಥೆ ಅಂಚೆಯನ್ನು ಚಾಕರಿಸಬಲ್ಲಿ ಕೂಡ ಕೋಪ ಬರಲಿ. ಅಕ್ರೋಧ ಕೋಪ ಬರದೆ ಸಮಾನ ಚಿತ್ತಿರ ಒಂದು ಧರ್ಮಗೆ ಈ ರೀತಿಯ ಸತ್ಯಮ ಕ್ರೋಧ ಶೌಚಂ. ನಾನು ಆ ಜಾಗ ಶುದ್ಧಾಚಾರ ಉಟ್ಕೊಳ್ಳಿ ನೀ ಅಂತೆ ದೇವರ ಕೈಕಾಲು ಬಲಿಯದೇ ಬರಲಿ. ಪಾನೀಯ ಸೇವನೆ ಮತ್ತು ದೇವರ ಆವರಣಗೆ ಬಲಿಯದೇ ಬರಲಿ. ದೂರೊಳಗೆ ದಾಯ ಪಂಡ ದೇವರ ಧರ್ಮ ಒಂದು ಮಾಡಿಲ್ಲ ಗೊತ್ತಾಗ ಅಂಚೆ ಶೌಚಂ ಇಂದ್ರಿಯ ನಿಗ್ರಹ. ದೇವರ ಕೈಕಾಲು ಬರ್ಕೊಂಡು ಪರಸಂಗ ಪರಸಂಗ ಬದಿಗೊಟ್ಟು ಸರಿ ಸ್ಪರ್ಶ ಇದೆ ಅಂದ್ರೆ ದೇವರ ಕೈಕಾಲು ಬಂದು ಒಕ್ಕಬಹುದು ರಾತ್ರಿ ವ್ಯವಸ್ಥೆ ಅನುಕೂಲಿ ಅವನಾಗ ಇದು ಮಾತ್ರ ಧರ್ಮದ ಭಾಗ. ಇದನ್ನ ದಾಯದಿಂದ ಶಾಲೆ ಮಾಡುವುದು ಜಯಘೋಷ ಕೊಡುವ ಧರ್ಮ ಧರ್ಮ ಪರಿಪಾಲನೆ ಮತ್ತು ನಿತ್ಯದ ವ್ಯವಸ್ಥೆ ಇರುವುದು ದೇವಟ ಪರೋಪಕಾರಾಯ ಫಲಂತಿ ವೃಕ್ಷ. ಒಂದು ವೃಕ್ಷ ಪಡೆದ ಒಂದು ಸ್ವಾರ್ಥಕ್ಕೋಸ್ಕರ ಬದುಕುನ ನನ್ನೋರಿಗೋಸ್ಕರ ಉಪಕಾರಕ್ಕೋಸ್ಕರ ಪರೋಪಕಾರಾಯ ವಯಂತಿ ನದ್ಯ ಒಂದು ನದಿ ಪರದ ಒಂದು ಬದುಕೋಸ್ಕರ ಪರೋಪಕಾರ. ಅಂತೆಯೇ ಮನುಷ್ಯರ ಜೀವನ ಈ ನಮ್ಮ ಜೀವನ ಪರೋಪಕಾರಕ್ಕಿಂತ ಕನಿಷ್ಠ ಪಕ್ಷ ಪರೋಪಕಾರ ಒಂದು ಧರ್ಮ ಕಾರ್ಯ ಪರೋಪಕಾರ. 10 ಜನ ಎಡ್ಡೆಯಾವುದು ಒಂದು ಸಂಕಲ್ಪವನ್ನು ಧರ್ಮ ನರಟು ನಾವು ಮಾತ್ರ ಒಟ್ಟು ಸೇರಿದು ದೇವರಿಗೆ ಒಂದು ಪ್ರತಿಷ್ಠಾಪನೆ ಮತ್ತು ಒಂದು ಪರೋಪಕಾರ. ಅದೇ ಈ ಒಂದು ಕರ್ತವ್ಯ ಅನ್ಕೊಂಡು ನಾಡ ಎಂದು ಮಾತ್ರ ಅಪವಾದಕ್ಕೆ ರೂಪ ಹೆಚ್ಚಿನ ಮಾತ್ರ ಲಡಾಯಿ ರೂಪ ಹೆಚ್ಚಿನ ಮಾತ್ರ ವ್ಯವಸ್ಥೆ ಕೈಗಾರ ರೂಪ. ನಾನು ಈ ಒಂದು ವಿಷಯಕ್ಕೂ ನನಗೊಂದು ಸಂತೋಷ ಆಗುತ್ತದೆ. ದೇವರೇ ಎಲ್ಲರ ಶುಭಗಳಿಗೆ ನೂತನ ಆ ಆಲಯಗಳು ಪ್ರತಿಷ್ಠಾಪನೆ ಪಡೆದುಕೊಂಡಿನ ಯೋಗನು ದೇವರೇ ನಮ್ಮ ಈ ಪೀಳಿಗೆ ಕೊಟ್ಟಿದೆ. ಅವಾಗ ಆ ಒಂದು ಪುಣ್ಯ ಕರ್ತವ್ಯಗಳು ಬಾಲಿಗಾನಗಳು ನಿಜವಾದ ಸರಿ ದೇವರ ಪ್ರಾರ್ಥನೆ ಮಾಡುವ ದೇವರೇ ಆ ಪರ ಪೀಠೊಂದು ಹೊಸ ಬಿಂಬವು ನಮ್ಮ ದೇವರನ್ನು ಆವಾಹನೆ ಮಾಡುವ ಮಾನವ ಶರೀರ ಉಪ್ಪು ಬೆಳೆಸಿದ ಕಾಮಕ್ರೋಧ ತಿಂದಿನ ಶರೀರವು ನಮ್ಮ ಹೆಚ್ಚು ಲೋಪದೋಷ ಉತ್ತರ ಯಾವ ಶ್ರಮ ಸಮುದ್ರಾಗಿ ಭಗವಂತೇ ಅಂಚಿನ ದೋಷದ ಪರಿಹಾರವಾಗುತ್ತದೆ. ಬಿಂಬವತ್ತು ಚತುರ್ಮತಿಕ ಪರಿಪೂರ್ಣವಾಗುವುದು ಎಲ್ಲ ಶುಭಗಳಿಗೆ ಪ್ರತಿಷ್ಠಾಪನೆಯಾಗುವುದು. ಪೂರ್ವ ದಿನದಲ್ಲಿ ದೇವರಿಗೆ ಮೂಗಿಗಾದ್ರಿಂದ ಮೂಗಿ ಗಡಿಗೆದ ಒಂದು ಗ್ರಾಮವನಿಗೆ ಬೈರಾಜಿ ಗಂಟೆ ಉಲ್ಪಾಜಿ ಗಂಟೆಗಳ ಜಾಗೃತಿ ಸ್ವಪ್ನ ಸಂಯುಕ್ತಿ ಒಂದು ಜಾಗೃತಾವಸ್ಥೆ ನಿರ್ದಯ ಮತ್ತಿನ ಲಗ್ನಾಗೋ ಅಲಕ್ಕಿ ಕೆಲಸ ಒಂದೇ ಕೊಟ್ಟಾಗ ಒಂದೇ ಅಲೆಗೊಳಂತೆ ಕಾಂಡದ ಸುಗಲಿದ್ದರೆ ಈ ಒಂದು ಜಾಗೃತ ಸ್ವಪ್ನ ಸುಶುಕ್ತಿ ಪಡೆದಿದ್ದರೆ ಆ ಅವಸ್ಥೆಯನ್ನು ಪಡೆಯುವುದು ಎಲ್ಲ ಕಾಂಡೆ ನನಗೆ ವಿಶ್ವರೂಪ ದರ್ಶನ ಧ್ವಜಪಾವುದು ನನಗೆ ಇದ್ದಿದ್ದು ಮಾತ್ರ ಎಲ್ಲರ ಶಿವಗಳಿಗೆ ಪ್ರತಿಷ್ಠೆಯಾಗುವುದು. ದೇವರಿಗೆ ನ್ಯಾಸಪೂರ್ವಕವಾದ ಬ್ರಹ್ಮಕಲಶಾದಿ ಎನ್ನುವಂಥದ್ದು ಮಧ್ಯಾಹ್ನದ ಹೊತ್ತು ಮಹಾಪೂಜೆ ಅನ್ನದಾನಾದಿ ಸತ್ಕರ್ಮ ಮಾತ್ರ ಯೋಗ್ಯತೆ ಮಾನವ ಕುಲಕೋಟಿಗೆ ದೇವರಿಗೆ ಕೊಟ್ಟು ಐದ ಪುಣ್ಯ ಪ್ರಸಾದ ಲೋಕ ಅನುಗ್ರಹ ಮಾಡಿಕೊಡುವ ಮತ್ತು ಭಕ್ತಿ ತರತಕ್ಕಾದ ಪ್ರಾರ್ಥನೆ ಮಾಡಿಕೊಡಿ. ಸ್ವಾಮಿ ದೇವರೇ ಅಯ್ಯಪ್ಪ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ರಾತ್ರಿ ವ್ಯಖ್ಯದಾಯತೆ ವಿಶ್ವಾದಿತ್ಯೋ जो
ತಳತಳಿಸುವ ಕುಂಡಿಯ ಮಾಲೆ ಹಿಡಿದಳನ್ನಯ ಮುದ್ದು ಬಾಲ ನಲಿದಾಳ ಬಲಿನ ಪಾಡಿತು ತುವೇನೋ ಚಿಂತಾ